ವೀಕ್ಷಕರಿಗೆ ಇವತ್ತು ನಾವು ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ದಿ ಮೋಸ್ಟ್ ಚಾರ್ಮಿಂಗ್ ಫೀಲ್ ಆಫ್ ದಿ ಸ್ಯಾಂಡಲ್ವುಡ್ ಅಥವಾ ಗ್ಲಾಮ್ ಫೀಲ್ ಅಂತ ಗ್ಲಾಮ್ ಡಾಲ್ ಅಂತಲೇ ಹೇಳ್ಬೋದು ಹರ್ಷಿಕಾ ಪೂಣಚ್ಚ. ಸ್ಯಾಂಡಲ್ವುಡ್ನಲ್ಲಿ ತುಂಬ ಪ್ರಮುಖವಾಗಿ ಗುರುತಿಸಿಕೊಂಡಿರುವಂತಹ ನಮ್ಮ ಕೊಡಗಿನ ಪ್ರತಿಭೆ, ಕೊಡಗಿನ ಕಿತ್ತಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಇವತ್ತು ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಓಷನ್ ಪಲ್ಲಿಗೆ ಬಂದಿದ್ದೀನಿ. ಸೊ ಹರ್ಷಿಕಾ ಅವ್ರನ್ನ ಮಂಗಳೂರು. ಹಾಯ್ ಹರ್ಷಿಕಾ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಹಾಯ್ ವ್ಯೂವರ್ಸ್ ಆಫ್ ಸ್ಪಂದನಾ ಟಿವಿ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಇಂಟರ್ವ್ಯೂ ನಂದು ಸ್ಪಂದನಾ ಟಿವಿಗೆ. ಹೇಗೆ ನಡೀತಾ ಇದೆ ಸಿನಿ ಜೀವನ ಅಥವಾ ಪರ್ಸನಲ್ ಲೈಫ್ ಎವ್ರಿಥಿಂಗ್ ಹೇಗೆ ನಡೀತಾ ಇದೆ? ತುಂಬ ಚೆನ್ನಾಗಾಗ್ತಿದೆ. ತುಂಬ ಖುಷಿ ಏನಿದೆ ಅಂತ ಹೇಳಿದ್ರೆ, ನಾನು ಮಂಗಳೂರಿಗೆ ಬಂದಿದ್ದೀನಿ. ನನಗೆ ಮಂಗಳೂರು ತುಂಬ ಇಷ್ಟ. ಮಂಗಳೂರಿನ ಜನ ತುಂಬ ತುಂಬ ಸ್ವೀಟ್, ತುಂಬ ಅವರ ಮಾತಾಗಲಿ, ಅವರು ಹೇಗೆ ನಡ್ಕೊಳ್ತಾರೆ, ತುಂಬ ಪ್ಲೆಸೆಂಟ್ ಅನಿಸುತ್ತೆ ನನಗೆ ಮಂಗಳೂರಿಗೆ ಬಂದಾಗ. ಆ್ಯಂಡ್ ನಾನು ಎಲ್ಲರಿಗೂ ಕೇಳ್ತೀನಿ, ಊಟದ ಟೈಮ್ ಆಯಿತು, ವನಸಾಂಡ ಮಂಗಳೂರು. ಸೊ ನನಗೆ ಒಂದು ಖುಷಿ ಏನಂದರೆ, ಪ್ರತಿ ಸತಿ ನಾನು ಮಂಗಳೂರಿಗೆ ಬಂದಾಗಲೂ ಒಂದು ಒಳ್ಳೆ ರೆಸ್ಪಾನ್ಸು. ನಂಗೆ ಒಂದಿಷ್ಟು ಜನ, ಈಗ ನಾನು ಓಷನ್ ಪರ್ಲಲ್ಲಿ ಇದ್ದೀನಿ ಅಂತ ತುಂಬ ಜನ ಗೊತ್ತಿರಲಿಲ್ಲ, ಬಟ್ ಗೊತ್ತಾದರೆ ಇಷ್ಟು ಜನ ಬಂದು ಆಟೋಗ್ರಾಫ್ ಆಗಲಿ, ಫೋಟೋಸ್ ಆಗಲಿ, ಸೆಲ್ಫಿ ಬೇಕು ಅಂತ. ಆ್ಯಂಡ್ ನನಗೆ ತುಂಬ ಸತಿ ಬಂದಿದ್ದೀನಿ ನಾನು ಮಂಗಳೂರಿಗೆ. ತುಂಬ ಒಳ್ಳೆ ಫಾಲೋಯಿಂಗ್ ಇದೆ ಮಂಗಳೂರಲ್ಲಿ. ಸೊ ಅದೊಂದು ತುಂಬ ಖುಷಿ ನಂಗೆ. ಮಂಗಳೂರಿಗೆ ಬಂದಾಗ ನಮ್ಮೂರು ಕೊಡಗಿಗೆ ಹೋದಂಗೆ ಅನಿಸುತ್ತೆ ನನಗೆ. ಮತ್ತೆ ಮಂಗಳೂರು ಹೇಗೆ ಕಂಪೇರ್ ಮಾಡ್ತೀರಿ? ಜಾಸ್ತಿ ಟೈಮ್ ಕೂರ್ಗಲ್ಲಿ ಸ್ಪೆಂಡ್ ಮಾಡ್ತೀರಾ? ಮೋಸ್ಟ್ ಆಫ್ ದ ಟೈಮ್ ಬೆಂಗಳೂರಲ್ಲೇ, ಬಿಕಾಸ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು ಆ್ಯಂಡ್ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಇರುತ್ತೆ. ಬಟ್ ಕೊಡಗಿಗೆ ಹೋಗ್ತಾ ಇರ್ತೀನಿ 1-2 ತಿಂಗ್ಳಿಗೆ ಒಂದ್ಸತಿ, 3 ತಿಂಗ್ಳಿಗೆ ಒಂದ್ಸತಿ ಮದುವೆಗಳೆಲ್ಲ ಇದ್ದಾಗ. ಕೊಡಗು ಮಂಗಳೂರು ಕೊಡಗು ಹತ್ತಿರ ಅಲ್ವಾ, ಇವಾಗ ಕೊಡಗಿಂದ ಬಂದ್ಬಿಡ್ಬೋದು ಪುತ್ತೂರಿಗೆ, ಎಲ್ಲ ಈಸಿಯಾಗಿ ಎಂಟ್ರ್ ಆಗಿಬಿಡ್ಬೋದು. ಸೊ ಐ ಥಿಂಕ್ ಎಲ್ಲೋ ಒಂದು ಕಡೆ ಕನೆಕ್ಷನ್ ಇದೆ. ಕೊಡಗಿನ ಹುಡುಗಿರು ತುಂಬ ಚಂದ, ಮಂಗಳೂರು ಹುಡುಗಿರು ತುಂಬ ಬ್ಯೂಟಿಫುಲ್ ಎಲ್ಲ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಹಾಗೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಆ ಬಾಂಡಿಂಗ್ ಇದೆ, ಮಂಗಳೂರಿಗೂ ಕೊಡಗಿಗೂ ಎಲ್ಲೋ ಒಂದು ಕಡೆ ಆ ಬಾಂಡಿಂಗ್ ಇದೆ. ಬಟ್ ನಾನು ಈ ಸತಿ ಬಂದಿದ್ದ ಕಾರ್ಯಕ್ರಮ ಬಂದು ನಮ್ಮ ಮಂಗಳೂರಿನ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಈಸ್ ಅ ಬಿಸ್ನೆಸ್ ಮ್ಯಾಗ್ನೆಟ್, ಮಿಸ್ಟರ್ ಪ್ರದೀಪ್ ಪೈ ಅಂತ. ಅವರ ಒಂದು ಬರ್ತ್ಡೇಗೆ ನಾನು ಬಂದಿದ್ದು. ಅವರ ಒಂದು 50th ಬರ್ತ್ಡೇಗೆ ನಾನು ಪರ್ಫಾರ್ಮ್ ಮಾಡೋದಕ್ಕೆ ಬಂದೆ. ತುಂಬ ಚೆನ್ನಾಗಾಯಿತು ಇವೆಂಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು. ಅವರ ಬರ್ತ್ಡೇ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಬಂದೆ ನಾನು ಈ ಸತಿ. ಓಕೆ, ಇಲ್ಲಿವರೆಗೆ ನಿಮ್ಮ ಬ್ಯಾಂಗ್ಳೂರ್ ವಿಸಿಟ್ ಬಗ್ಗೆ ಸಾಕಷ್ಟು ತಿಳ್ಕೊಂಡ್ವಿ. ಇವಾಗ ಮುಖ್ಯವಾಗಿ ಇಂಟ್ರೆಸ್ಟಿಂಗ್ ನಿಮ್ಮ ಸಿನಿ ಕರಿಯರ್ ಬಗ್ಗೆ ನಾನು ತಿಳ್ಕೊಳ್ಬೇಕು. ಸಿನಿ ಇಂಡಸ್ಟ್ರಿಗೆ ನೀವು ಕಾಲಿಟ್ಟಿದ್ದು ಯಾವಾಗ, ಹೇಗೆ ಸಿನಿ ಜರ್ನಿ ಪ್ರಾರಂಭ ಆಗ್ತೀನಿ? ಆ್ಯಕ್ಚುಲಿ ನಾನು ನನ್ನ ಮೊದಲನೇ ಸಿನಿಮಾ ಮಾಡಿದ್ದು 2008ಅಲ್ಲಿ. ನನಗೆ ಅವಾಗ ಐ ವಾಸ್ 15 year old. ನಾನು ಮಾಡಿದ್ದು ಮೊದಲನೇ ಸಿನಿಮಾ PUC ಅಂತ. ಸೊ PUC ಸಿನಿಮಾ ಮಾಡಿದಾಗ ನಾನು ನನ್ನ 10th ಗ್ರೇಡ್ ಆಗಿರಲಿಲ್ಲ, ಇನ್ನೂ ಎಂಟ್ರ್ ಆಗಿರಲಿಲ್ಲ. ನನ್ನ 10th ಗ್ರೇಡ್ ಎಕ್ಸಾಮ್ಸ್ ಮುಗಿಸಿದ್ದೆ ಅಷ್ಟೇ ನಾನು. ಸೊ ನಾನು 10th ಗ್ರೇಡ್ ಎಕ್ಸಾಮ್ಸ್ ಮುಗಿಸಿ ನಾನು ಇನ್ನೇನು ಕಾಲೇಜ್ಗೆ ಎಂಟ್ರ್ ಆಗಬೇಕು. ಸೊ ಕಾಲೇಜ್ಗೆ ನನಗೆ ಕ್ರೈಸ್ಟ್ ಕಾಲೇಜಲ್ಲಿ ಸೀಟ್ ಎಲ್ಲ ಸಿಕ್ಕಿತ್ತು. ಬಟ್ ದೆನ್ ಆ ರಜೆ ಆಯಿತು. ಆ ರಜೆ ಟೈಮಲ್ಲಿ ನಾನು ಹೀಗೆ ಒಂದು ಕಾಫಿ ಶಾಪಲ್ಲಿ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನನ್ನ ಡೈರೆಕ್ಟರ್ ನನ್ನನ್ನು ನೋಡಿ, ನೀವು ಹೀರೋಯಿನ್ ಆಗ್ತೀರಾ ಅಂತ ಕೇಳಿದ್ರು. ಎಲ್ಲರಿಗೂ ಒಂಥರ ಜೋಕ್, ಏನು ಕಾಮಿಡಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾರೂ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಬಟ್ ದೆನ್ ಆ್ಯಕ್ಚುಲಿ ಅವ್ರು ನಿಜವಾಗ್ಲೂ ಕೇಳ್ತಾಯಿದ್ರು. ಸೊ ನಾನು ಹೇಳಿದೆ, ನಮ್ಮ ಮನೆ ಇಲ್ಲೇ ಇರೋದು ನೆಕ್ಸ್ಟ್ ಸ್ಟ್ರೀಟಲ್ಲಿ, ನೀವು ಹೋಗಿ ನಮ್ಮ ಅಪ್ಪ ಜೊತೆ ಮಾತಾಡಿ, ಅವ್ರು ಒಪ್ಕೊಂಡ್ರೆ ನಾನು ಮಾಡ್ತೀನಿ ಅಂತ. ಸೊ ದಟ್ಸ್ ಹೌ ಎವ್ರಿಥಿಂಗ್ ಸ್ಟಾರ್ಟೆಡ್. ಆ್ಯಂಡ್ ಅದಾದಮೇಲೆ ಫಸ್ಟ್ ಸಿನಿಮಾ ಆಯಿತು. ಅದಾದಮೇಲೆ ಶಿವಣ್ಣ ಅವ್ರ ಜೊತೆ ತಮಸ್ಸು ಸಿನಿಮಾ ಮಾಡಿದೆ, ಜಾಕಿ ಮಾಡಿದೆ, ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಜಾಕಿ ಸಿನಿಮಾ ಮಾಡಿದೆ, ಮುರಳಿ ಮೀಟ್ಸ್ ಮೀರಾ ಮಾಡಿದೆ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ, ಅದ್ವೈತ ಮಾಡಿದೆ ಅಜಯ್ ರಾವ್ ಅವ್ರ ಜೊತೆ. ಐ ಥಿಂಕ್ ಬಯಸಿದ ಚಿಟ್ಟಿನ ಬಿಸಿಲಿನ ಬೆಸುಗೆಯ ಬಯಸಿದ ಚಿಟ್ಟಿನ ಎಲ್ಲ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನಾನು. ಆ್ಯಂಡ್ ನಂಗೊಂದು ಖುಷಿ ಏನಂದರೆ, ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ವೆರೈಟಿ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ. ಸೊ ಇವಾಗ ಬೆಸ್ಟ್ ಅಂದರೆ 2016 ತುಂಬ ಲಕ್ಕಿ ಅಂತ ಯಾಕೆ ಹೇಳಬೇಕು ಅಂದರೆ, ಉಪ್ಪಿ ಸರ್ ಜೊತೆ ಸಿನಿಮಾ ಮಾಡ್ತಾಯಿದ್ದೀನಿ. ಉಪೇಂದ್ರ ಮತ್ತು ಹುಟ್ಟಿಬಾ, ಉಪ್ಪಿ ಮತ್ತು ಹುಟ್ಟಿಬಾ. ಸೊ ಉಪ್ಪಿ ಮತ್ತು ಹುಟ್ಟಿಬಾ ವಿಲ್ ಬಿ ಐ ಥಿಂಕ್ ನನ್ನ ಕರಿಯರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ರೇಕ್ ಅಂತ ಹೇಳ್ಬೋದು ನಾನು. ತುಂಬ ಬ್ಯೂಟಿಫುಲ್ ಕ್ಯಾರೆಕ್ಟರ್.
ಒಂದು ಹಳ್ಳಿ ಹುಡುಗಿ ಮಾವನ ಮಗಳು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಎಕ್ಸೈಟೆಡ್ ಅಬೌಟ್ ಹುಪ್ಪಿ ಮತ್ತೆ ಹುಟ್ಟಿ ಬಾ. ಖುಷಿ ಆಗ್ತಿದೆ ನಿಮ್ಮ ಸಿನಿ ಜೀವನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಮತ್ತೆ ಒಂದು ಕೇಳಬೇಕಂತ ಹೇಳಿದ್ರೆ ಸ್ಟಾರ್ ಆಕ್ಟರ್ ಜೊತೆ ನೀವು ಸುಮಾರು ಸಿನಿಮಾಗಳು ಮಾತಾಡ್ತೀರ, ಪುನೀತ್ ಇರ್ಬೋದು, ಶಿವರಾಜ್ಕುಮಾರ್. ಸೊ ಹೇಗಿತ್ತು ಅವ್ರ ಜೊತೆ ಎಕ್ಸ್ಪೀರಿಯನ್ಸ್? ವಂಡರ್ಫುಲ್. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮೇನ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಹೀ ಈಸ್ ಲೈಕ್ ಮೈ ಫೇವ್ರೆಟ್. ಆಮೇಲೆ ಎಕ್ಸ್ಕ್ಯೂಸ್ ಮೀ, ಪುನೀತ್ ಅವರು ದೋ ಈಸ್ ಫ್ರಮ್ ದ್ಯಾಟ್ ರಾಜ್ಕುಮಾರ್ ಫ್ಯಾಮ್ಲಿ, ದೊಡ್ಡ ಫ್ಯಾಮಿಲಿ ಅಲ್ವಾ, ಬಟ್ ಸಿನಿಮಾ ಶೂಟಿಂಗಲ್ಲಿ ಎಲ್ಲ ಹೀ ಸೋ ಫ್ರೆಂಡ್ಲಿ. ಅಂದರೆ ಇವಾಗ ನಿಮ್ಮ ಜೊತೆ ಅವ್ರು ಮಾತಾಡ್ತಾರೆ ಅಂದರೂ ಕೂಡ ಅಷ್ಟು ಒಂದು ಡೌನ್ ಟು ಅರ್ತ್ ಮತ್ತು ಒಂದು ಸ್ವೀಟಾಗಿ ಮಾತಾಡೋದು. ಪ್ರತಿ ಸತಿ ಸಿಕ್ಕಿದಾಗಲೂ ಕೂಡ ಹಾಯ್ ಹರ್ಷಿಕಾ ಚೆನ್ನಾಗಿದ್ದೀರಾ, ತಿಂಡಿ ಮಾಡಿದ್ರಾ. ನನಗೆ ಒಂದು ಕ್ಯಾರೆಕ್ಟರ್ ರಿಯಲ್ ಲೈಫಲ್ಲೂ ಎಷ್ಟು ಚೆನ್ನಾಗಿರ್ತಾರೆ ಅಂತ. ಸೊ ಅಂಥದ್ರಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸೀರಿಯಸ್ಲಿ ಹೀ ಈಸ್ ಅಮೇಝಿಂಗ್. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆಬ್ವಿಯಸ್ಲಿ ಐ ಹ್ಯಾವ್ ಆಲ್ಸೋ ವರ್ಕ್ಡ್ ವಿತ್ ರವಿಚಂದ್ರನ್ ಸರ್. ಕ್ರೇಜಿ ಲೋಕ ಸಿನಿಮಾ ಮಾಡಿದೆ ನಾನು. ಈವನ್ ಇನ್ ಕ್ರೇಜಿ ಲೋಕ ರವಿ ಸರ್ ಇನ್ ರಿಯಲ್ ಅಲ್ವಾ, ಅವ್ರು ರಾಜದ ಥರ, ಏನೋ ಈಸ್ ಲೈಕ್ ಅ ಕಿಂಗ್. ಹಿ ಟ್ರೀಟ್ಸ್ ಹಿಮ್ಸೆಲ್ಫ್ ಲೈಕ್ ಅ ಕಿಂಗ್. ಸೊ ಒಬ್ಬ ರಾಜ ಹೇಗೆ, ಇವಾಗ ನನಗೆ ಹೊಟ್ಟೆ ಹಸ್ತಿದೆ, ನನಗೇನೋ ಬೇಕು ಅಂತ ಹೇಳಿದಾಗ ಹಿ ವಿಲ್ ಬಿ ಲೈಕ್ ಓಕೆ ಏನು ಬೇಕು, ಒಂದು ಇಡೀ ಇವಾಗ ಒಂದು ಬುಫೆ ಆಗ್ತಿದೆ ಅಂದರೆ ಒಂದು ಇಡೀ ಬುಫೆ ತಂದು ಕೊಡೋದು, ಆ ಥರ ಒಬ್ಬರು. ಯುನೋ ಲೈಕ್ ಇಫ್ ಯು ಸೇ ನಾನು ಐ ಆಮ್ ಹಂಗ್ರಿ, ಹಿ ವಿಲ್ ಬ್ರಿಂಗ್ ದ ಹೋಲ್ ಹೋಟೆಲ್ ಇನ್ ಫ್ರಂಟ್ ಆಫ್ ಯು, ಆ ಥರ. ಸೊ ಅಮೇಝಿಂಗ್ ಪೀಪಲ್ ಐ ವರ್ಕ್ ವಿತ್. ಐ ಥಿಂಕ್ ನಾನು ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ಉಪೇಂದ್ರ ಸರ್ ಇವಾಗ ಇನ್ನೊಬ್ಬರು, ಹೀ ಸೋ ಕ್ರಿಯೇಟಿವ್. ಅವರು ಆ ಸೆಕೆಂಡಲ್ಲಿ ಯೋಚನೆ ಮಾಡ್ತಿರ್ತಾರೆ, ಈ ಸೀನ್ ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು, ಇನ್ನು ಹೇಗೆ ಮಾಡ್ಬೋದು ಅಂತ. ಮತ್ತು ಈವನ್ ಆ್ಯಸ್ ಅ ಪರ್ಸ್ನಲ್ ಇದು ಹೀ ಈಸ್ ವೆರಿ ನೈಸ್. ಲೈಕ್ ಮಾತಾಡಬೇಕಾದ್ರೆ ಐ ಯು ಓಕೆ, ನಿಮಗೆ ಏನಾದರೂ ಕಂಫರ್ಟಬಲ್ ಇಲ್ಲ ಅಂತ ಹೇಳಿದ್ರೆ ಹೇಳಿ, ಸೀನ್ಸಲ್ಲಿ ಏನಾದರೂ ಇಲ್ಲ, ಈಸ್ ಸೋ ನೈಸ್. ಸೊ ನನ್ನ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆಯಲ್ಲ, ಎವ್ರಿ ಸೂಪರ್ ಸ್ಟಾರ್ ಇಸ್ ಡಿಫ್ರೆಂಟ್ ಆ್ಯಂಡ್ ಎವ್ರಿ ಸೂಪರ್ ಸ್ಟಾರ್ ಇಸ್ ಅಮೇಝಿಂಗ್. ಒಬ್ಬರು ನೇಚರಲ್ಲಿ ತುಂಬ ಚೆನ್ನಾಗಿರ್ಬೋದು, ರಮೇಶ್ ಅರವಿಂದ್ ಸರ್ ಅವ್ರ ಬಗ್ಗೆ ಹೇಳದೆ ಹೋದರೆ ಮೈ ಹೋಲ್ ಇಂಟರ್ವ್ಯೂ ವಿಲ್ ಬಿ ಅ ವೇಸ್ಟ್. ರಮೇಶ್ ಅರವಿಂದ್ ಸರ್ ಜೊತೆ ನಾನು ರೀಸೆಂಟಾಗಿ ಸುನೀಲ್ ಕುಮಾರ್ ದೇಸಾಯಿ ಅವರ ಡೈರೆಕ್ಷನಲ್ಲಿ ರೇ ಸಿನಿಮಾ ಮಾಡಿದೆ. ಸೊ ಸುನೀಲ್ ಕುಮಾರ್ ದೇಸಾಯಿ ಸರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್. ನಮ್ಮೂರ ಮಂದಾರ ಹೂವೇ ಎಲ್ಲ ಎಪಿಕ್ ಸಿನಿಮಾ, ಡೆಫಿನೆಟ್ಲಿ. ಸೊ ನಮ್ಮೂರ ಮಂದಾರ ಹೂವೆ ಎಲ್ಲ ಅವ್ರು ಮಾಡಿದಾಗ ಈಸ್ ಲೈಕ್ ದ ಬಿಗ್ಗೆಸ್ಟ್ ಡೈರೆಕ್ಟರ್. ಸೊ ಅವ್ರ ಜೊತೆ ಕೆಲಸ ಮಾಡಿದಾಗ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ರಮೇಶ್ ಅರವಿಂದ್ ಸರ್ ಇದ್ದರು, ಅನಂತ್ ನಾಗ್ ಸರ್ ಜೊತೆ ಅಂತೂ ಕೆಲಸ ಮಾಡೋದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಐ ಥಿಂಕ್ ನನ್ನ ಒಂದು ಕರಿಯರಲ್ಲಿ, ದೋ ಐ ಆಮ್ ಯಂಗ್, ನಾನು ಈಗ ಬಂದು ಆಲ್ಮೋಸ್ಟ್ 15 ಇಯರ್ಸ್ಗೆ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ಇಟ್ಸ್ ಬಿನ್ 8 ಲಾಂಗ್ ಇಯರ್ಸ್. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಏನಂದರೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲರ ಒಂದು ಪ್ರೀತಿ ಗಳಿಸ್ಕೊಂಡಿದ್ದೀನಿ. ಕನ್ನಡ ಇಂಡಸ್ಟ್ರಿ ನನಗೆ ತುಂಬ ಸಪೋರ್ಟ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟ. ಓಕೆ, ನಾನು ರೇ ಸಿನಿಮಾದ ಬಗ್ಗೆ ಹೇಳ್ಬೇಕು ಎಸ್ಪೆಷಲಿ. ಯಾಕಂತ ಹೇಳಿದ್ರೆ ಸುನೀಲ್ ಕುಮಾರ್ ದೇಸಾಯಿ, ಅನಂತ್ ನಾಗ್ ಇರ್ಬೋದು, ಆಮೇಲೆ ರಮೇಶ್ ಅರವಿಂದ್ ಎಲ್ಲರೂ ಕೂಡ ತುಂಬಾ ದೊಡ್ಡ ದೊಡ್ಡ ಕಲಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿ, ಅವ್ರ ಜೊತೆ ನೀವು ಆ್ಯಕ್ಟ್ ಮಾಡಿದ್ದೀರಾ. ಸೊ ಅದ್ರಲ್ಲಿ ನಿಮ್ಮ ರೋಲ್ ಹೇಗಿತ್ತು? ಐ ವಾಸ್ ಲೈಕ್ ದಿಸ್ ಬಬ್ಲಿ ಹುಡುಗಿ. ಅಂದರೆ ಒಂದು ಚಾನಲಲ್ಲಿ ನಿಮ್ಮ ಥರನೇ ಚಾನಲಲ್ಲಿ ಆ್ಯಂಕರ್ ಆಗಿರ್ತೀನಿ. ಆ್ಯಕ್ಚುಲಿ ಚಾನಲಲ್ಲಿ ಆ್ಯಂಕರ್ ಆಗಿರಲ್ಲ, ಶಿಲ್ ಬಿ ಹೆಡ್ಡಿಂಗ್ ಅನಿಸುತ್ತೆ. ನನ್ನ ಕ್ಯಾರೆಕ್ಟರ್ ಬಂದು ಈಗ ಅವ್ರ ಥರ, ಅಂದರೆ ನಿಮಗೆ ಹೇಳೋದು, ಇವಾಗ ಒಬ್ಬರು ಬಂದ್ಬಿಟ್ಟು ಅಸಿಸ್ಟ್ ಮಾಡ್ತಾರಲ್ಲ, ನೀವೀಗ ಈ ಎಲ್ಲ ಶಾರ್ಟ್ಸ್ ತೊಗೊಂಡು ನನಗೆ ಎಡಿಟ್ ಮಾಡಿ ಕೊಟ್ಬಿಡ್ಬೇಕು, ಆ ಥರ ಒಂದು ಕ್ಯಾರೆಕ್ಟರ್. ಸೊ ರೇಯಲ್ಲಿ ದ ಬೆಸ್ಟ್ ಪಾರ್ಟ್ ವಾಸ್, ನನಗೆ ಒಬ್ಬ ಗುರು, ಸುನೀಲ್ ಕುಮಾರ್ ದೇಸಾಯಿ ಅಂತ ಗುರು ಸಿಕ್ಕಿದ್ರು. ಅವರು ಪ್ರತಿ ಶಾರ್ಟ್, ಪ್ರತಿ ಸೀನ್ ಹೀಗೆ ಬರಬೇಕು ಅಂತ ಹೇಳ್ತಾಯಿದ್ರು, ಹೀಗೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ನನಗೆ ಅಲ್ಲಿ ದೇ ವಾಸ್ ನೋ ಏನು ಹೇಳೋದು, ನನಗೆ ದೇ ವಾಸ್ ನೋ ಸೆಕೆಂಡ್ ಥಾಟ್. ಓಕೆ ನಾನೇನು ಮಾಡಲಿ ಅನ್ನೋ ಕನ್ಫ್ಯೂಷನ್ ಇಲ್ಲ. ಸರ್ ಏನು ಹೇಳ್ತಾರೆ ನಾನು ಅಷ್ಟೇ ಮಾಡಬೇಕಿತ್ತು ಸಿನಿಮಾದಲ್ಲಿ. ಸೊ ಅನಂತ್ ನಾಗ್ ಸರ್, ಅಬ್ಬಾ ನಿಜವಾಗ್ಲೂ ಹೀ ಈಸ್ ಲೆಜೆಂಡ್ರಿ ಆ್ಯಕ್ಟರ್. ಅವರ ಕಾಮಿಡಿ ಟೈಮಿಂಗ್ ಆಗಲಿ, ಆ್ಯಕ್ಟಿಂಗ್ ಆಗಲಿ ಸೂಪರ್. ಮಾತ್ರ ರಿಯಲಿ ಕಾಮಿಡಿ ಮಾಡಿದ್ದಾರೆ ಅವರು ಸಖತ್ತಾಗಿ. ಸೊ ನನ್ನ ಫಸ್ಟ್ ಸಿನಿಮಾ ಅನಂತ್ ನಾಗ್ ಸರ್ ಜೊತೆಗೆ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾನೇ ಹಿ ವಾಸ್ ಅಮೇಝಿಂಗ್. ಆ್ಯಂಡ್ ನನಗೆ ಒಂದು ಕಾಂಪ್ಲಿಮೆಂಟ್ ಏನಂದರೆ, ಅನಂತ್ ನಾಗ್ ಸರ್ ಹೇಳಿದ್ದು,
ನನಗೆ ಮಗ ಇದ್ದಿದ್ರೆ ನಿನ್ನ ಸೊಸೆ ಮಾಡ್ಕೊತಿದ್ದೆ ಅಂತ. ದಟ್ ವಾಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್. ಯಾಕಂದರೆ ಹಿ ಲೈಕ್ ಮೀ ಸೋ ಮಚ್. ಸೊ ನನಗೆಲ್ಲೋ ಒಂದು ಕಡೆ ಓ ವಾವ್ ಸೋ ಸ್ವೀಟ್, ಆನಂದ್ ಸರ್ ನನಗೆ ಎಷ್ಟಿಷ್ಟ ಅಂತ ಹೇಳಿ. ಸೊ ಹಾಗೆ ನನಗೆ ಪ್ರತಿ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ನಾನು ಎಲ್ಲೊಂದು ಕಡೆ ಓದ್ ಪ್ರಕಾರ ನೋಡಿದ ಪ್ರಕಾರ ಹರ್ಷಿಕಾ ಮೊದಲು ಕರಿಯರ್ ಸ್ಟಾರ್ಟ್ ಮಾಡಿದ್ರೆ ಆಸ್ ಅನ್ ಆಂಕರ್. ಎಸ್ 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 ಸರಿಗಮಪ ಇರ್ಬೋದು ಕೆಲವೊಂದು ಶೋಗಳಲ್ಲಿ. ಹೌದು. ಆಂಕರಿಂಗ್ ನಿಮ್ಮ ಪೋರ್ಷನ್. ಸೊ ನಿಮ್ಗೆ ಆಂಕರಿಂಗ್ ಇಷ್ಟ ಆಗುತ್ತಾ, ಇವಾಗ ಸಿನಿಮಾ ಇಷ್ಟ ಆಗುತ್ತಾ, ಹೇಗೆ ನೀವು ಅದು ಮಾಡಿ 8 ವರ್ಷ ಆಯ್ತು. ಈಗ 8 ವರ್ಷ ಆಯಿತು ಆ್ಯಂಕರಿಂಗ್ ಮಾಡಿ. ಸೊ ನನಗೆ ಇವಾಗ ಇಫ್ ಯು ಆಸ್ಕ್ ಮಿ ಎನಿಥಿಂಗ್ ಅಬೌಟ್ ಆ್ಯಂಕರಿಂಗ್ ನಂಗೆ ಅಷ್ಟು ಗೊತ್ತಿಲ್ಲ. ನನಗೆ ಇವಾಗ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದರೆ ನಾನು ಯೋಚನೆ ಮಾಡ್ತೀನಿ. ಬಿಕಾಸ್ 8 ವರ್ಷ ಆಗೋಯ್ತು ಆ್ಯಂಕರಿಂಗ್ ಮಾಡಿ ಬಿಟ್ಟು. ಸೊ ನನ್ನ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಾನು ಒಂದು ಗೆಸ್ಟ್ ಶೋ ಮಾಡ್ತಾಯಿದ್ದೆ ಇವಾಗ ಸರಿಗಮಪ ಎಲ್ಲ ಆ್ಯಸ್ ಅ ಹೀರೋಯಿನ್ ಆದಮೇಲೆ ನಾನು ಮಾಡಿದ್ದು. ಸೊ ನನಗೆ ಎಲ್ಲೋ ಒಂದು ಕಡೆ ಆವಾಗ ಒಂದು ಇಂಟ್ರೆಸ್ಟ್ ಇತ್ತು ಆ್ಯಂಕರಿಂಗ್ ಹೀಗೆ ಹಾಗೆ ಅಂತ ಹೇಳಿ. ಬಟ್ ದೆನ್ ಇವಾಗ ಆಫ್ಟರ್ ಅ ವೈಲ್ ಅಲ್ಲ, ಈಗ ರಮೇಶ್ ಅರವಿಂದ್ ಸರ್ ಎಲ್ಲ ಹೇಗೆ ಮಾಡ್ತಾರೆ ವೀಕೆಂಡ್ ವಿತ್ ರಮೇಶ್, ಆ ಥರದ್ದು ಒಂದು ಶೋ ಎಲ್ಲ ನನಗೆ ಸುಮಾರು ಆಫರ್ ಬಂತು. ಆವಾಗ ನಾನು ಯೋಚನೆ ಮಾಡ್ತಿದ್ದೆ, ಓ ನಂಗೆ ನಿಜವಾಗ್ಲೂ ಮಾಡೋಕ್ಕಾಗತ್ತಾ. ಈಗ ನನ್ನ ಶೋ ಅದು ನನ್ನದೇ ಶೋ, ನಾನು ಆ ಶೋ ಅಲ್ಲಿ ಇನ್ನೊಬ್ಬರನ್ನ ಗೆಸ್ಟಾಗಿ ಕರೆಸಿ ನಾನು ಮಾತಾಡ್ತೀನಿ ಅವ್ರ ಜೊತೆ, ನನಗೆ ಮಾಡೋಕ್ಕಾಗತ್ತಾ ಅಂತ ಹೇಳಿ. ಯಾಕಂದರೆ ನಾನು ಆ್ಯಂಕರಿಂಗ್ ಬಿಟ್ಟು 8 ವರ್ಷ ಆಯಿತು. ರಿಯಲಿ ನಾಟ್ ಶ್ಯೂರ್ ಇಫ್ ಐ ಕ್ಯಾನ್ ಡೂ ಇಟ್. ಬಟ್ ನನ್ನ ಪ್ರಕಾರ ಆ್ಯಂಕರಿಂಗ್ ಇಸ್ ಅನ್ ಅಮೇಝಿಂಗ್ ಜಾಬ್. ನಿಜವಾಗ್ಲೂ ನೀವೆಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ, ನಿಮ್ಮ ಜಾಬ್ ಬಂದು ಇಟ್ಸ್ ನಾಟ್ ಈಸಿ. ಸೊ ಡೆಫಿನೆಟ್ಲಿ ರಮೇಶ್ ಅರವಿಂದ್ ಸರ್ ಎಲ್ಲ ಒಂದು ವೀಕೆಂಡ್ ವಿತ್ ರಮೇಶ್ ಎಲ್ಲ ಮಾಡಿದಾಗ ಸಲ್ಯೂಟ್ ಟು ಹಿಮ್. ಆಮೇಲೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಎಲ್ಲ ಮಾಡಿದಾಗ ಸೂಪರ್. ದಟ್ ಇಟ್ಸ್ ಅ ಟ್ಯಾಲೆಂಟ್ ನಿಜವಾಗ್ಲೂ. ಹರ್ಷಿಕಾ, ಇನ್ನಷ್ಟು ನಿಮ್ದು ಸಿನಿ ಜೀವನದ ಬಗ್ಗೆ ಕೇಳಬೇಕು, ಒಂದು ಬ್ರೇಕ್ ತಗೊಳ್ಳೋಣ. ಡೆಫಿನೆಟ್ಲಿ. ವೀಕ್ಷಕರೇ, ಹರ್ಷಿಕಾ ನಮ್ಮ ಜೊತೆ ಮುಂದುವರಿತಾರೆ. ಬ್ರೇಕ್ ನಂತರ ಬ್ರೇಕ್. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಹರ್ಷಿಕಾ ಪುಣಚ, ಸ್ಯಾಂಡಲ್ವುಡ್ ಮೋಸ್ಟ್ ಗ್ಲಾಮರಸ್ ಕ್ವೀನ್ ಅಂತ ಹೇಳಿ ಹೇಳ್ತೀನಿ. ಮಂಗಳೂರಿಗೆ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತದೆ ಹರ್ಷಿಕಾ ಅವರು ನಿಮ್ಮ ಜೊತೆ ಮಾತಾಡಿಸೋದಕ್ಕೆ ಅಥವಾ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ, ಅವರ ಸಿನಿ ಜೀವನದ ಬಗ್ಗೆ ಸುಮಾರು ವಿಚಾರಗಳನ್ನ ಸ್ಯಾಂಡಲ್ವುಡ್ನಲ್ಲಿ ಅವರು ಸಿನಿಮಾ ಮಾಡ್ತಾ ಹೇಗೆ ಎಂಜಾಯ್ ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡ್ತಿದ್ರು. ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಹರ್ಷಿಕಾ, ಎಸ್, ಸ್ಟಾರ್ ನಟರ ಜೊತೆ ನೀವು ಆಕ್ಟ್ ಮಾಡಿದ್ರಿ, ಸುಮಾರು ಸಿನಿಮಾಗಳಲ್ಲಿ ಮಾಡಿದ್ರಿ. ಸೊ ಸಿನಿಮಾದಲ್ಲಿ ನೀವು ಗ್ಯಾಪ್ ಮಾಡಿಕೊಳ್ಳಿ ರೋಲ್ ಸಿಗಬೇಕಾದ್ರೆ ನೀವು ಹೇಗೆ ಚೂಸಿನ, ಅಥವಾ ಸಿನಿಮಾದ ಒಂದು ಕತೆ ಅಥವಾ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಕತೆ ನೋಡ್ಕೊಂಡ ಅಥವಾ ಸುಮ್ಮನೆ ಒಪ್ಕೊಂಡ್ಬಿಡ್ತೀರಾ, ಹೇಗೆ? ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ನಮಗೆ ಹೇಳೋದು ಸ್ಕ್ರಿಪ್ಟ್ ಮಾತ್ರ. ಆವಾಗ ಕೆಲವು ಸತಿ ಹೀರೋಸ್ ಎಲ್ಲ ಫಿಕ್ಸ್ ಆಗಿರ್ತಾರೆ, ಕೆಲವು ಸತಿ ಏನಾಗಿರುತ್ತೆ ಅಂದರೆ ಎಲ್ಲ ಫಿಕ್ಸ್ ಆಗಿರ್ತಾರೆ. ಹೀರೋ, ಡೈರೆಕ್ಟರ್ ಆಫ್ ಕೋರ್ಸ್, ಸಿನಿಮ್ಯಾಟೋಗ್ರಾಫರ್, ಕ್ಯಾರೆಕ್ಟರ್ಸ್ ಎಲ್ಲ ಫಿಕ್ಸ್ ಆಗಿರ್ತಾರೆ. ಬರೀ ಒಂದು ಕ್ಯಾರೆಕ್ಟರ್ ಫಿಕ್ಸ್ ಆಗಿರೋಲ್ಲ, ದಟ್ ಇಸ್ ಹೀರೋಯಿನ್. ಸೊ ಲಾಸ್ಟಿಗೆ ನಮ್ಮ ಹತ್ರ ಬರ್ತಾರೆ. ಆ ಥರ ಸುಮಾರು ಇರುತ್ತೆ. ಕೆಲವಲ್ಲಿ ಹೇಗೆ ಅಂದರೆ ಫಸ್ಟು ಸ್ಟೋರಿ ಪ್ಲ್ಯಾನ್ ಮಾಡಬೇಕಾದ್ರೆ ಅವ್ರ ತಲೆಗೆ ಬರೋದೇ ಹೀರೋಯಿನ್. ಸೊ ಫಸ್ಟ್ ಥಾಟ್ ಬರೋದು ಹೀರೋಯಿನ್ ಫಸ್ಟ್ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಆ ಥರ ಆಗಿ ಫಸ್ಟು ಹೀರೋಯಿನ್ ಸೆಲೆಕ್ಟ್ ಮಾಡಿ ಆಮೇಲೆ ಬೇರೆ ಸಬ್ಜೆಕ್ಟ್ಸ್ ಮಾಡ್ತಾರೆ. ಈ ಥರ 2 ಥರದ್ದು ಆಗಿದೆ ನನಗೆ. ಬಟ್ ನನಗೆ ಬೇಸಿಕ್ಲಿ ನಾನಿವಾಗ ರೇ ಇಂಥದ್ದೆಲ್ಲ ಒಪ್ಕೊಂಡಾಗ ಬೇರೆ ಬೇರೆ ಥರ. ಈಗ ರೇ ಒಪ್ಕೊಂಡಿದ್ದು ನಾನು, ಆಫ್ಕೋರ್ಸ್ ಇಟ್ ವಾಸ್ ಸುನೀಲ್ ಕುಮಾರ್ ದೇಸಾಯಿ ಸರ್ ಡಿರೆಕ್ಷನ್. ನಾನು ಸ್ಟೋರಿ ಕೇಳಬೇಕಾಗೇ ಇಲ್ಲ, ಇಟ್ ವಿಲ್ ಬಿ ಅ ಬ್ಯೂಟಿಫುಲ್ ನೀಟ್ ಸಬ್ಜೆಕ್ಟ್ ಅಂತ ನನಗೆ ಗೊತ್ತು. ಅವರು ಲೆಜೆಂಡ್ರಿ ಡೈರೆಕ್ಟರ್. ಅವ್ರದ್ದೆಲ್ಲ ನಾನು ಸರ್ ನೀವು ಸ್ಟೋರಿ ಹೇಳಿ ನಂಗೆ ಇಷ್ಟ ಆದರೆ ಮಾತ್ರ ನಾನು ಮಾಡ್ತೀನಿ ಅಂತೆಲ್ಲ ಹೇಳೋಕ್ಕೆ ಆಗಲ್ಲ, ಬಿಕಾಸ್ ಈಸ್ ಅನ್ ಅಮೇಝಿಂಗ್ ಡೈರೆಕ್ಟರ್. ಆಮೇಲೆ ಅದರಲ್ಲಿ ಅನಂತ್ನಾಗ್ ಸರ್ ಇದ್ದರು, ರಮೇಶ್ ಅರವಿಂದ್ ಸರ್ ಇದ್ದರು. ಇಟ್ ವಾಸ್ ಲೈಕ್ ಅ ಪ್ಯಾಕೇಜ್ ನನಗೆ. ಸೊ ಆ ಸಿನಿಮಾ ನಾನು ಇಲ್ಲ ಅನ್ನೋ ಚಾನ್ಸೇ ಇಲ್ಲ. ಸೊ ನಾನು ಆಫರ್ ಬರ್ತಾ ಇದ್ದಂಗೆ ನಾನು ಒಪ್ಕೊಂಡೆ. ದೇರ್ ಆರ್ ಫ್ಯೂ ಫಿಲ್ಮ್ಸ್, ಹೊಸ ಡಿರೆಕ್ಟರ್, ಹೊಸ ಹೀರೋ ಹಾಕ್ಕೊಂಡು ಅಂಥದ್ರಲ್ಲಿ ಏನಾಗುತ್ತೆ, ಐ ಹ್ಯಾಡ್ ಟು ಲಿಸನ್ ಟು ದ ಸ್ಟೋರಿ. ಇವಾಗ ನನ್ನ ಸ್ಟೋರಿ ಕೇಳಿ ನನಗೆ ನನ್ನ ಕ್ಯಾರೆಕ್ಟರ್ ಹೇಗಿದೆ, ನನ್ನ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆನ್ಸ್ ಇದೆ, ಸಾಂಗ್ಸ್ ಯಾರು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಕೇಳಿ ದೆನ್ ಐ ಟೇಕ್ ಅ ಕಾಲ್. ಸೊ ಆ ಥರ 2 ರೀತಿ ಆಗುತ್ತೆ ಒಂದೊಂದ್ಸತಿ. ಎಸ್, ನನಗೆ ಖುಷಿ ಆಗ್ತದೆ. ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಮಾನ್ಯವಾಗಿ ಹೀರೋಯಿನ್ಗಳ ಸಂಭಾವನೆ ಬಗ್ಗೆ ಸಾಕಷ್ಟು ಅಸಮಾಧಾನ ಇದೆ ಹೀರೋಯಿನ್ಸ್ಗೆ. ಸೊ ನಿಮ್ಮ ಒಪಿನಿಯನ್ ಏನಿದ್ರ ಬಗ್ಗೆ? ನನ್ನ ಪ್ರಕಾರ ಏನಂದರೆ ಅದು ನಿಜ. ಅಂದರೆ ಹೀರೋಸಿಗೆ ಕಂಪೇರ್ ಮಾಡಿದಾಗ ಹೀರೋಯಿನ್ಸಿಗೆ ಕಮ್ಮಿ ಅಂತ ಹೇಳೋದು ತುಂಬಾ ನಿಜ ಕನ್ನಡ ಇಂಡಸ್ಟ್ರಿಯಲ್ಲಿ. ಆದರೆ
ನನಗೆ ಬೇಸಿಕಲಿ ನನಗೆ ಇದುವರೆಗೂ ಆ ಥರ ಪ್ರಾಬ್ಲಮ್ ಆಗಿಲ್ಲ. ಯಾಕಂದರೆ ಐ ಹ್ಯಾವ್ ಆಲ್ವೇಸ್ ಬಿನ್ ಏನು ಹೇಳೋದು, ಐ ಹ್ಯಾವ್ ಆಲ್ವೇಸ್ ಬಿನ್ ಲಕ್ಕಿ. ನನ್ನ ಒಂದು ಇಡೀ ಸಿನಿಮಾ ಶೂಟಿಂಗ್ ಆಗೋವರೆಗೂ ಇಲ್ಲ ಎಂಡ್ ಆಗೋವರೆಗೂ ಕೂಡ ನನಗೆ ಆ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಆಗಿಲ್ಲ. ಪೇಮೆಂಟ್ಸ್ ಬರದೇ ಇರೋದಾಗಲಿ ಇನ್ನೊಂದಾಗಲಿ ಆ ಥರ ಆಗಿಲ್ಲ. ಬಿಕಾಸ್ ನಾನು ನನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೆ. ಸೊ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾಯಿದ್ದೆ, ನನ್ನ ಸಂಭಾವನೆಯೂ ಕರೆಕ್ಟಾಗಿ ಸಿಗ್ತಾಯಿತ್ತು, ನನ್ನ ಶೂಟಿಂಗು ಕರೆಕ್ಟಾಗಿ ಮುಗಿತಾಯಿತ್ತು. ಸೊ ದಟ್ಸ್ ವಾಟ್ ಮ್ಯಾಟರ್ಸ್. ಕೆಲವು ಸತಿ ಏನಾಗುತ್ತೆ, ಆ್ಯಕ್ಟರ್ಸು ಆನ್ ಟೈಮ್ ಬರಲ್ಲ, ಲೇಟಾಗಿ ಬರ್ತಾರೆ ಶೂಟಿಂಗಿಗೆ. ಸೊ ಪ್ರೊಡ್ಯೂಸರ್ಸ್ ದುಡ್ಡು ಹೋಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಅವ್ರು ಹೆಚ್ಚು ಸಂಭಾವನೆ ಕೇಳಿದ್ರೆ ಅವ್ರಿಗೆ ಕೊಡೋಲ್ಲ ಅಲ್ವಾ. ಸೊ ಆ ಥರ ಡೆಫಿನೆಟ್ಲಿ ನಾನು ಒಪ್ಕೊತೀನಿ, ಹೀರೋಸಿಗೆ ಕಂಪೇರ್ ಮಾಡಿದರೆ ಹೀರೋಯಿನ್ಸಿಗೆ ಕಮ್ಮಿ ಇದೆ ಅಂತ. ಬಟ್ ನನಗೆ ಪರ್ಸ್ನಲಿ ಆ ಥರ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಆ್ಯಂಡ್ ಟಚ್ ವುಡ್ ನನಗೆ ಐ ಆಲ್ಸೋ ಹ್ಯಾವ್ ಅ ಕಂಪನಿ, ನನ್ನ ಈವೆಂಟ್ಸ್ ಕಂಪನಿ ಕೂಡ ಇದೆ ನನಗೆ, ಗ್ಲಾಮ್ ಗಾಡ್ ಅಂತ ಹೇಳಿಬಿಟ್ಟು. ಸೊ ನಮ್ಮ ಕಂಪನಿಯಿಂದ ಕೂಡ ನಾನು ಕನ್ನಡ ಇಂಡಸ್ಟ್ರಿಗೆ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀನಿ, ಈವೆಂಟ್ಸ್ ಮಾಡಿದ್ದೀನಿ. ಸೊ ನನಗೆ ಯಾವಾಗಲೂ ಕನ್ನಡ ಇಂಡಸ್ಟ್ರಿ ಇಸ್ ಬಿನ್ ವೆರಿ ಸಪೋರ್ಟಿವ್. ಓಕೆ, ಹೀರೋಯಿನ್ ಲೈಫ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಜನ ಹೀರೋಯಿನ್ ಇಂಡಸ್ಟ್ರಿಗೆ ಬರ್ತಾರೆ, ಒಂದು ಎರಡು ಮೂವಿ ಮಾಡ್ತಾರೆ, ಅಂದರೆ ಸ್ಕ್ರೀನ್ ಹಿಂದೆ ಹೋಗ್ಬೇಕು ಅಷ್ಟೇ. ಹರ್ಷಿಕಾ 8 ವರ್ಷದಿಂದ ಸ್ಯಾಂಡಲ್ವುಡ್ಡಲ್ಲಿದ್ದಾರೆ. ಏನಿದ್ರೆ ನನ್ನ ಪ್ರಕಾರ ನನ್ನ ಓನ್ಲಿ ರೀಸನ್ ವೈ ಐ ಆಮ್ ಇನ್ನೂ ಇಂಡಸ್ಟ್ರಿಯಲ್ಲಿ ನಾನು ಇನ್ನೂ ಸಿನಿಮಾಗಳು ಮಾಡ್ತಾಯಿದ್ದೀನಿ ಸಾಕಷ್ಟು. ಬಿಕಾಸ್ ನಾನು ಎಂಟ್ರಾದಾಗ ನನಗೆ ಜಸ್ಟ್ 15 ವರ್ಷ. ಆವಾಗ ನನಗೆ ಗೊತ್ತಿಲ್ಲ ನನಗೆ ಯಾವ ಥರ ಸಿನಿಮಾ ಸೈನ್ ಮಾಡ್ತಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ. ಐ ಮೈಟ್ ಹ್ಯಾವ್ ಡನ್ ರಾಂಗ್ ಚಾಯ್ಸಸ್. ಬಟ್ ಹೋಗ್ತಾ ಹೋಗ್ತಾ ಏನಾಯಿತು, ಎಕ್ಸ್ಪೀರಿಯನ್ಸ್ ಸಿಕ್ತು ನನಗೆ, ಒಳ್ಳೆ ಸಿನಿಮಾಗಳು ಸಿಗ್ತಾ ಬಂತು, ಒಳ್ಳೆ ನಟರ ಜೊತೆ ಆ್ಯಕ್ಟ್ ಮಾಡ್ತಾ ಬಂದೆ, ಲೆಜೆಂಡ್ರಿ ಡೈರೆಕ್ಟರ್ಸ್ ಲೈಕ್ ದೇಸಾಯಿ ಸರ್ ಜೊತೆ ಕೆಲಸ ಮಾಡಿದೆ. ನನಗೆ ಇವಾಗ ಏನಂದರೆ ದಿಸ್ ಇಸ್ ದ ರೈಟ್ ಟೈಮ್. ಆ್ಯಂಡ್ ಇವಾಗ ನಾನು ಕರೆಕ್ಟಾಗಿ ನನ್ನ ಏಜ್ ಅರ್ಲಿ 20s ಇದ್ದೀನಿ. ಸೊ ಇವಾಗ ನನಗೆ ಇನ್ನೂ ಒಳ್ಳೆ ಒಳ್ಳೆ ಆಫರ್ಸು ಪಿ ಸರ್ ಜೊತೆ ಎಲ್ಲ ಬರ್ತಾಯಿದೆ. ಆ್ಯಂಡ್ ನನಗೆ ಆ್ಯಸ್ ಅ ಕ್ಯಾರೆಕ್ಟರ್ ಬಂದು ನಾನು ಇನ್ ರಿಯಲ್ ಲೈಫ್ ನನಗೆ ಸಿಂಪಲ್ ಆಗಿರೋಕ್ಕೆ ಇಷ್ಟ. ನನಗೆ ಇದೇ ಬೇಕು, ನನಗೆ 5 ಸ್ಟಾರ್ಸೇ ಬೇಕು, ನನಗೆ ಹಾಗೆ ಬೇಕು ಹೀಗೆ ಬೇಕು ಅಂತ ಯಾವತ್ತೂ ಡಿಮಾಂಡ್ ಮಾಡಿದಂಥ ನಟಿ ಅಲ್ಲ ನಾನು. ತುಂಬ ಸಿಂಪಲ್ ರಿಯಲ್ ಲೈಫಲ್ಲೂ. ನನಗೆ ಒಂದು ಸ್ವಚ್ಛವಾದ ಜಾಗ ಬೇಕು, ನನಗೆ ಮಲಗೋಕ್ಕೆ ನನ್ನ ಒಂದು ಸರ್ಫೇಸ್ ಏನಿದೆ ನನಗೆ ತುಂಬ ಕ್ವಾಯಟಾಗಿ ಪ್ಲೆಸೆಂಟ್ ಆಗಿರಬೇಕು. ನನಗಲ್ಲಿ ಸ್ಟೇ ಮಾಡಿದರೆ ನನ್ನ ಒಂದು ಮೈಂಡ್, ಅಂದರೆ ಈಗ ನನಗೆ ನೆಕ್ಸ್ಟ್ ಶಾರ್ಟ್ ನನಗೆ ಯೋಚನೆ ಮಾಡಬೇಕು ಅಂದಾಗ ನನಗೆ ಅದು ಪೀಸ್ಫುಲ್ ಆಗಿರಬೇಕು, ಆ ಜಾಗ ಕ್ಲೀನ್ ಆಗಿರಬೇಕು, ಚೆನ್ನಾಗಿರ್ಬೇಕು. ಐ ವುಡ್ ನೆವರ್ ಆಸ್ಕ್ ಫಾರ್ ಅ 5 ಸ್ಟಾರ್, ಐ ಈವನ್ ಓಕೆ ವಿತ್ 3 ಸ್ಟಾರ್ ಆ ಥರ. ಆ್ಯಂಡ್ ಈವನ್ ಶೂಟಿಂಗ್ ಸ್ಪಾಟಲ್ಲಿ ನನಗೆ ಒಂದು 10 ಜನ ಸ್ಟಾಫ್ ಬೇಕು ಅಂತ ಯಾವತ್ತೂ ಡಿಮಾಂಡ್ ಮಾಡ್ದವಳಲ್ಲ ನಾನು. ನನಗೊಬ್ಬರು ಮೇಕಪ್ ಬೇಕು, ಒಬ್ಬರು ಹೇರ್ ಸ್ಟೈಲ್ ಬೇಕು, ಟಚಪ್ ಮಾಡೋದಕ್ಕೆ ಹೋಗ್ತಿಬೇಕು, ದಟ್ಸ್ ಇಟ್. ಸೊ ಯಾಕೆ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನನ್ನ ಮತ್ತೆ ಸೈನ್ ಮಾಡ್ತಾರೆ, ಮೇನ್ ರೀಸನ್ ಇಸ್ ಐ ಆಮ್ ವೆರಿ ಸಿಂಪಲ್. ನಾನು ಯಾವತ್ತೂ ಡಿಮಾಂಡಿಂಗ್ ಆಗಿಲ್ಲ. ಸೊ ಐ ಥಿಂಕ್ ಮೇ ಬಿ ದಟ್ಸ್ ದ ರೀಸನ್. 8 ವರ್ಷದಿಂದ ಐ ಆಮ್ ಸ್ಟಿಲ್ ವರ್ಕಿಂಗ್. ಮತ್ತೆ ಹರ್ಷಿಕಾ ಬಿಗ್ ಬಾಸ್ ಮನೆಯಲ್ಲಿದ್ರೆ ಹೇಗಿದ್ದಲ್ಲಿ ಎಕ್ಸ್ಪೀರಿಯನ್ಸ್? ಫ್ರ್ಯಾಂಕ್ ಆಗಿ ಹೇಳ, ನಂಗೆ ಇಷ್ಟ ಆಗಿಲ್ಲ. ಬಿಕಾಸ್ ಏನಾಗುತ್ತೆ, ಹರ್ಷಿಕಾ ತುಂಬ ಸಿಂಪಲ್ ಅಂತ ಹೌದು, ನನಗೆ ಅದೇ ಇಷ್ಟ, ಅದಕ್ಕೆ ಇಷ್ಟ ಆಗಿಲ್ಲ. ಸಿ, ಬಿಗ್ ಬಾಸ್ ಮನೆ ನೀವು ರಿಯಲ್ ಆಗಿರೋಕ್ಕಾಗಲ್ಲ, ಯು ಹ್ಯಾವ್ ಟು ಬಿ ಫೇಕ್. ಅಂದರೆ ಅಲ್ಲಿ ಸಾಕಷ್ಟು ಚೇಂಜಸ್ಗಳಾಗುತ್ತವೆ, ಸಾಕಷ್ಟು ಟಾಸ್ಕ್ಗಳಾಗುತ್ತವೆ, ಸಾಕಷ್ಟು ಪ್ಲ್ಯಾನಿಂಗ್ಗಳಾಗ್ತಾ ಇರ್ತವೆ, ಸಾಕಷ್ಟು ಡ್ರಾಮಾ ಮಾಡೋಕ್ಕೆ ಹೇಳ್ತಾರೆ, ಸಾಕಷ್ಟು ಹೇಗೆ ಅಂದರೆ ನಮಗಿಷ್ಟ ಇಲ್ಲ ಅಂದರೂ ಮಾಡಬೇಕಾದಂಥ ಸಿಚುವೇಶನ್ಸ್ ಬರುತ್ತೆ. ಈಗ ನಾನು ರಿಯಲ್ ಲೈಫಲ್ಲಿ ನಾನು ಆ್ಯಕ್ಟಿಂಗಲ್ಲಿ ಮಾತ್ರ ನಾನು ಒಂದು ಕ್ಯಾರೆಕ್ಟರ್ಗೆ ಏನೇನು ಮಾಡಬೇಕು ನಾನು ಅದು ಮಾಡಿ ನೆಕ್ಸ್ಟ್ 6 o'clock ಪ್ಯಾಕಪ್ ಆದಮೇಲೆ ಐ ಆಮ್ ಅ ರಿಯಲ್ ಗರ್ಲ್ ಅಲ್ವಾ. ಬಟ್ ಅಲ್ಲಿ 24 ಗಂಟೆ ನಾವು ಅಭಿನಯಿಸಬೇಕಾಗುತ್ತೆ ಕ್ಯಾಮ್ರಾಗೆ. ಸೊ ನಮಗೆ ನಾವು ಹೀಗೆ ಮಾಡಿದರೆ ಜನ ಬೇಜಾರು ಮಾಡ್ಕೊತಾರೆ, ಹೀಗೆ ಮಾಡಿದ್ರೆ ಜನ ಬೇಜಾರು ಮಾಡ್ಕೊಳ್ಳಲ್ವ, ಈ ಒಂದು ಮೈಂಡ್ಸೆಟ್ಟಲ್ಲಿ ಎಲ್ಲನೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ರಿಯಲ್ ಆಗಿರೋಕ್ಕಾಗಲ್ಲ. ಸೊ ನನಗೆ ಪರ್ಸ್ನಲಿ ಒಂದು ಫೇಕ್ ಅಟ್ಮಾಸ್ಫಿಯರ್ ಅಂತ ಅನಿಸಿದ್ದು ಅದು. ಯಾಕಂದರೆ ಅದು ಹೆಲ್ಪ್ಲೆಸ್, ಅದು ಯಾರು ಏನು ಮಾಡೋಕ್ಕಾಗಲ್ಲ, ನೀವು ಹಾಗಿರಲೇಬೇಕು. ಈಗೇನಾಗುತ್ತೆ, ಒಂದು ಕ್ಯಾರೆಕ್ಟರಿಗೋಸ್ಕರ ಒಬ್ಬರನ್ನ ಬೇಜಾರು ಮಾಡಿಸಿದ್ದೀರಾ ಅಂತ ಹೇಳಿದ್ರೆ ಜನ ನೋಡೋದಕ್ಕೆ ನೀವು ಅವ್ರನ್ನ ಬೇಜಾರು ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ರಿಯಲ್ ಲೈಫ್ ಅವ್ರನ್ನ ಬೇಜಾರು ಮಾಡಿರ್ತೀರ, ಬಟ್ ಆನ್ ಕ್ಯಾಮ್ರಾ ನೀವು ಅದು ತೋರ್ಸೋಕ್ಕಾಗಲ್ಲ. ಸೊ ಯು ಟ್ರೈ ಟು ಬಿ ಫೇಕ್, ಲೈಕ್ ಇಲ್ಲ ನಾನು ಬೇಜಾರು ಮಾಡಿಲ್ಲ ಹಾಗೆ ಅಂತ ಯು ಟ್ರೈ ಟು ಕವರ್ ಇಟ್ ಅಪ್. ಹೌ ರಿಯಲ್ ಆರ್ ಯು ದೇರ್, ಯು ಲೂಸ್ ಯುವರ್ ರಿಯಾಲಿಟಿ ಅಲ್ವಾ, ನಾನು ಹಾಗೆ ಹೇಳ್ತಾ ಇದ್ದೀನಿ. ಸೊ
ಖಂಡಿತ ಆ ಒಂದು ನಟನೆ ಮಾಡಕ್ಕೆ ಬರೋರಿಗೆ, ರಿಯಲ್ ಲೈಫಲ್ಲೂ ಕೂಡ ಅಭಿನಯಿಸೋಕೆ ಬರೋರಿಗೆ, ಮತ್ತು ಎಕ್ಸಾಕ್ಟ್ಲಿ ಅಂಥವ್ರಿಗೆ ಅದು ಸೂಟೇಬಲು. ನನಗೆ ಇಲ್ಲ, ಬಿಕಾಸ್ ಐ ಕಾಂಟ್ ಬಿ ಫೇಕ್. ನನಗೆ ಬೇಜಾರಾದರೆ ನಂಗೆ ಅಳು ಬರುತ್ತೆ, ನನಗೆ ಖುಷಿ ಆದರೆ ನಂಗೆ ನಗು ಬರುತ್ತೆ, ನನಗೆ ರೇಗ್ ಬಿಡ್ತೀನಿ. ಸೊ ನನಗೆ ಆ ಸಿಚುವೇಶನಿಗೆ ತಕ್ಕಂಗೆ ಹೆಂಗಿರಬೇಕು ಅಂತ ಬರಲ್ಲ ನನಗೆ. ಅದನ್ನು ಕಲ್ತವರಿಗೆ ಬಿಗ್ ಬಾಸ್ ಇಸ್ ಸೂಪರ್, ನನಗಾಗಿಲ್ಲ. ನಾನೆಲ್ಲ ಕೇಳಲ್ಪಟ್ಟೆ ಹರ್ಷಿಕಾ ಇಸ್ ಮಲ್ಟಿ ಟಾಸ್ಕರ್ ಅಂತ ಅಂದ್ಬಿಟ್ಟು. ಇವೆಂಟ್ ಇದೆ, ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ನೀವು, ನಿಮ್ಮ ಕರಿಯರ್ ನೀವು ಆಂಕರಿಂಗ್ ಇಂದ ಶುರು ಮಾಡಿದ್ರೆ ಇಂಡಸ್ಟ್ರಿಗೆ ಬಂದ್ರಿ. ಸೊ ನಾನು ಕೇಳಬೇಕಿತ್ತು ಏನಂತ ಹೇಳಿದ್ರೆ ನಿಮ್ಮ ಎಜುಕೇಶನ್ ಬಗ್ಗೆ. 15ನೇ ವಯಸ್ಸಿಗೆ ನೀವು ಬಂದ್ರಿ ಫಿಲಂ ಇಂಡಸ್ಟ್ರಿಗೆ. ಸೊ ಎಜುಕೇಶನ್ ಎಲ್ಲ ಹೇಗೆ ಕಂಟಿನ್ಯೂ? ಐ ಆಮ್ ಎಂಜಿನಿಯರ್. ಹೌದು, ಐ ಆಮ್ ಎಂಜಿನಿಯರ್. ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ನಾನು ಎಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಖಂಡಿತ ಕಷ್ಟ ಆಯಿತು ಒಂದು ಇಂಡಸ್ಟ್ರಿಗೆ. ಖಂಡಿತ ಇಲ್ಲ. ನನ್ನ ಸ್ಟಡೀಸ್ ಹೋಗ್ತಾನೆ ಇತ್ತು. ನನ್ನ ಕಾಲೇಜ್ ತುಂಬ ಸಪೋರ್ಟ್ ಮಾಡ್ತು. ಹೇಗೆ ಅಂತ ಹೇಳಿದರೆ, ನಾನು ಎಂಜಿನಿಯರಿಂಗ್ ಸೇರಿಕೊಂಡೆ. PUC ಎರಡು ವರ್ಷ PUC ಕ್ರೈಸ್ಟ್ ಕಾಲೇಜಲ್ಲಿ ಬಿಡಲಿಲ್ಲ ನನಗೆ. ದೇ ವರ್ ವೆರಿ ಸ್ಟ್ರಿಕ್ಟ್. ಕ್ರೈಸ್ಟ್ ಕಾಲೇಜ್ ಅಟೆಂಡೆನ್ಸ್ ಎಲ್ಲ ಕೊಡಲ್ಲ, ದೇ ವೆರಿ ಸ್ಟ್ರಿಕ್ಟ್. ಸೊ 2 ವರ್ಷ ಕ್ರೈಸ್ಟ್ ಕಾಲೇಜಲ್ಲಿ ಓದಿದೆ. ನನ್ನ PUC ಸಿನಿಮಾ ಲಕ್ಕಿಲಿ ಏನಾಯಿತು, ರಿಲೀಸ್ ಆಗಿದ್ದು ನನ್ನ PUC ಆದಮೇಲೆ. ಸೊ ನನ್ನ ಸೆಕೆಂಡ್ PU ಮುಗಿದ ತಕ್ಷಣ ನನ್ನ ಸಿನಿಮಾ ರಿಲೀಸ್ ಆಯಿತು. ಸೊ ಅಲ್ಲಿಂದ ನನಗೆ ಆಫರ್ಸ್ ಜಾಸ್ತಿ ಬರೋಕ್ಕೆ ಶುರು ಆಯಿತು. ಸೊ ಆವಾಗ ನಾನು ಎಂಜಿನಿಯರಿಂಗ್ ಸೇರಿಕೊಂಡೆ. ಎಂಜಿನಿಯರಿಂಗಲ್ಲಿ ಐ ವಾಸ್ ಅ ವೆರಿ ಸ್ಮಾರ್ಟ್ ಗರ್ಲ್. ನನಗೆ ಡಿಸ್ಟಿಂಕ್ಷನ್ ಬರೋದು ಎಲ್ಲ ಸೆಮಿಸ್ಟರಲ್ಲೂ ನನಗೆ ಡಿಸ್ಟಿಂಕ್ಷನ್ ಇದೆ. ಸೊ ನನ್ನ ಪ್ರಿನ್ಸಿಪಲ್ ತುಂಬ ಸಪೋರ್ಟಿವ್ ಆಗಿದ್ದರು. ಅವರೇನು ಹೇಳಿದ್ರು, ಒಬ್ಬ ಆ್ಯಕ್ಟ್ರೆಸ್ ನಮ್ಮ ಕಾಲೇಜಲ್ಲಿರೋದು ನಮಗೆ ತುಂಬ ಹೆಮ್ಮೆ ಇದೆ. ನಾನು ನಿಮಗೆ ಅಟೆಂಡೆನ್ಸ್ ಕೊಡ್ತೀನಿ, ಬಟ್ ನೀವು ನಮ್ಮ ಕಾಲೇಜಿಗೆ ಮಾರ್ಕ್ಸ್ ಕೊಡಬೇಕು. ನೀವು ಹೇಗಾದರೂ ಮಾಡಿ ಓದಿ ಮಾರ್ಕ್ಸ್ ತಗೋಬೇಕು. ನೀವು ಕಮ್ಮಿ ಮಾರ್ಕ್ಸ್ ತಗೊಂಡು ನಾನು ನಿಮಗೆ ಅಟೆಂಡೆನ್ಸ್ ಕೊಡಲ್ಲ. ಎಸ್ ಒಳ್ಳೆ ಕಮಿಟ್ಮೆಂಟು. ನೀವು ರಾತ್ರಿ ಓದ್ತೀರಾ, ಯಾವಾಗ ಓದ್ತೀರಾ, ಶೂಟಿಂಗ್ ಆದಮೇಲೆ ಓದ್ತೀರಾ ನನಗೆ ಗೊತ್ತಿಲ್ಲ, ಬಟ್ ನೀವು ಓದ್ಬಿಟ್ಟು ಒಳ್ಳೆ ಮಾರ್ಕ್ಸ್ ತಗೋಬೇಕು. ಅದು ನಮ್ಮ ಕೈಯಲ್ಲಿಲ್ಲ. ನೀವು ತಗೊಂಡ್ರೆ ನಾನು ನಿಮ್ಗೆ ಅಟೆಂಡೆನ್ಸ್ ಕೊಡ್ತೀವಿ ಅಂತ. ಸೊ ನನಗೆ ಆ ಒಂದು ರೀಸನಿಂದ ಅನಿಸುತ್ತೆ, ನಾನು ಚೆನ್ನಾಗಿ ಓದಿ ಎಲ್ಲ ಸೆಮಿಸ್ಟರಲ್ಲೂ ಡಿಸ್ಟಿಂಕ್ಷನ್ ತಗೊಂಡು ಐ ಆಮ್ ಅ ಗೋಲ್ಡ್ ಮೆಡಲಿಸ್ಟ್ ಇನ್ ಎಂಜಿನಿಯರಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. Let me introduce you to what's power. Doesn't matter whoever come around, you will devour. Smashing through anything and anyone like heavy armor. Here comes the boom, you gon' feel it in an hour. ನೀನಂತೂ ಅಷ್ಟೊತ್ತ ಲಂಬೋಚಿ ಚುಂಬನ ಹೆಂಗೆ ಕೊಟ್ರೇಚಿ ಜೂಟು ಬಾಗೆ ತರ್ಲ. KD boy, you're charming all the way, we got crazy lovely boy, you're blazing all the way, need some parties. ಓಪನ್ ಆಗಿ ಹೇಳ್ತೀನಿ ಕೇಳು, ನಂದು ಒಂದು ಸೀಕ್ರೆಟ್. ತಾಯಾಣೆಲ್ಲ ಮಾಡೋದು ನಿನ್ನೆ ಕಾಣೆ ಸ್ವೀಟ್ ಹಾರ್ಟು. ಓಕೆ, ಬರ್ಕೊಳ್ಳಿ, ಬ್ರೇಕಿಂಗ್ ನ್ಯೂಸ್ ಹೊಡ್ಕೊಳ್ಳಿ. ನೆಕ್ಸ್ಟ್ CM ನಾನೇನೆ, ನನ್ನ ಹೋಮು ನೀನೇನೆ. ಬಾಚಿನ್ನ ಹೋಗೋಣ, ಅಸೆಂಬ್ಲಿ ಹಾಡೋಣ. ಕೇಳಿ 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 ನಂಬರ್ 1.
ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು ಮುಟ್ಟಲು ಬಂದಳು ಆಗಿಬಿಟ್ಟೆ ಪುಕ್ಕಲು ಕೆನ್ನೆ ಮೇಲೆ ಕೊಟ್ಟೆ ಬಿಟ್ಲು ಲಚಕ್ ನನ್ನ ದಿಲ್ಲು ಒಂದೇ ಬಿಡ್ತು ಫಟಕ್ ಇವಳ ಕಣ್ಣಲ್ ಮುಳುಗೆ ಬಿಟ್ಟೆ ಡುಬುಕ್ ನನ್ನ ಇವಳು ನುಂಗೆ ಬಿಟ್ಲು ಲಬಕ್ ಜಡೆಯಲ್ಲೇ ಗಾಳಿ ಬೀಸಿ ಕೊಡ್ತಾಳಪ್ಪೋ ಝಲಕ್ ಹೆಂಗೆ ತಡ್ಕೊಳ್ಳಪ್ಪ ನಾನು ಅವಳು ಕೊಡೋ ಚಮಕ್ ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತ್ ಪೊರ್ಲುಳ್ಳೊಳು ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತ್ ಪೊರ್ಲುಳ್ಳೊಳು ಸಿಕ್ಕಳು ನಕ್ಕಳು ಹಿಡಿಸಿ ಬಿಟ್ಲು ತಿಕ್ಕಲು ಮುಟ್ಟಲು ಬಂದಳು ಆಗಿ ಬಿಟ್ಟೆ ಪುಕ್ಕಲು ಕೆನ್ನೆ ಮೇಲೆ ಕೊಟ್ಟೆ ಬಿಟ್ಲು ಲಚಕ್ ನನ್ನ ದಿಲ್ಲು ಒಂದೇ ಬಿಡ್ತು ಫಟಕ್ ಇವಳ ಕಣ್ಣಲ್ ಮುಳುಗೆ ಬಿಟ್ಟೆ ಡುಬುಕ್ ಜಡೆಯಲ್ಲೇ ಗಾಳಿ ಬೀಸಿ ಕೊಡ್ತಾಳಪ್ಪೋ ಝಲಕ್ ಹೆಂಗೆ ತಡ್ಕೊಳ್ಳಪ್ಪ ನಾನು ಅವಳು ಕೊಡೋ ಚಮಕ್ ಎನ್ನ ಮುದ್ದು ಮುದ್ದು ಪೊಣ್ಣು ಮಸ್ತ್ ಪೊರ್ಲುಳ್ಳೊಳು ಹರ್ಷಿಕಾ, ಇನ್ನಷ್ಟು ನಿಮ್ದು ಸಿನಿ ಜೀವನದ ಬಗ್ಗೆ ಕೇಳಬೇಕು, ಒಂದು ಬ್ರೇಕ್ ತಗೊಳ್ಳೋಣ. ಡೆಫಿನೆಟ್ಲಿ. ವೀಕ್ಷಕರೇ, ಹರ್ಷಿಕಾ ನಮ್ಮ ಜೊತೆ ಮುಂದುವರಿಸ್ತಾರೆ. ಬ್ರೇಕ್ ನಂತರ ಬ್ರೇಕ್. ವೀಕ್ಷಕರೇ, ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಹರ್ಷಿಕಾ ಪುಣಚ, ಸ್ಯಾಂಡಲ್ವುಡ್ ಮೋಸ್ಟ್ ಗ್ಲಾಮರಸ್ ಕ್ವೀನ್ ಅಂತ ಹೇಳಿ ಇಷ್ಟಪಡ್ತೀನಿ. ಕನ್ನಡದಲ್ಲಿ ಮಾಡಿದ್ರಿ, ತೆಲುಗು, ತಮಿಳು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಏನು ಆಫರ್ಸ್ ಇದೆಯಾ? ಸಾಕಷ್ಟು ಆಫರ್ಸ್ ಇದೆ. ಈಗ ತೆಲುಗು ಅಲ್ಲಿ ಸುಮಾರು 4-5 ಸಿನಿಮಾಗಳು ಬರ್ತಾ ಇದೆ. ಈಗ ಅಲ್ಲೂ ಶಿರೀಶ್ ಅವರ ಒಂದು ಸಿನಿಮಾ ಇದೆ, ರಾಜ್ ತರುಣ್ ಅಂತ ಒಬ್ಬರು ಆ್ಯಕ್ಟರ್ ಇದೆ, ಅವರ ಸಿನಿಮಾ ಆಫರ್ ಬಂದಿದೆ. ತಮಿಳಲ್ಲಿ ಒಂದು 2-3 ಆ್ಯಕ್ಟರ್ಸ್ ಜೊತೆ ಸಿನಿಮಾ ಬಂದಿದೆ. ನನಗೆ ಬೇಸಿಕ್ಲಿ ಇವಾಗ ಕನ್ನಡದ ಏನೇನು ಸಿನಿಮಾಗಳಿದೆ ಅದರೆಲ್ಲ ಕಮಿಟ್ಮೆಂಟ್ಸ್ ಮುಗಿಸ್ಕೊಂಡು, ನನ್ನ ಕನ್ನಡ ಸಿನಿಮಾ ಶೂಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ನಾನಲ್ಲಿ ಮಾಡಬೇಕು ಅಂತಿದ್ದೀನಿ. ಸೊ ಖಂಡಿತ ಆ್ಯಸ್ ಅನ್ ಆ್ಯಕ್ಟರ್ ನಮಗೆ ಯಾವ ಬ್ಯಾರಿಯರ್ಸ್ ಇರಲ್ಲ, ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ನಾವು ಆ್ಯಕ್ಟ್ ಮಾಡ್ಬೋದು. ಸೊ ತೆಲುಗು ಅಲ್ಲಿ ಆಫರ್ಸ್ ಇದೆ, ತಮಿಳಲ್ಲಿ ಆಫರ್ಸ್ ಇದೆ, ಕನ್ನಡದಲ್ಲಿ ತುಂಬ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಎಲ್ಲ ಖುಷಿ ಇದೆ. ಕನ್ನಡದಲ್ಲಿ ನೀವು ಶೈನಿಂಗ್ ಸ್ಟಾರ್, ತುಳುಗಿಯಲ್ಲಿ ಏನಾದರೂ ಚಾನ್ಸ್ ಅಥವಾ ಅವಕಾಶ ಸಿಕ್ಕಿದ್ರೆ ಬರ್ತೀರಾ? 100%. ವೈ ನಾಟ್? ನನಗೆ ತುಂಬ ಆಸೆ ಇದೆ ತುಳು ಸಿನಿಮಾ ಮಾಡೋದಕ್ಕೆ. ಸೊ ಯಾವುದಾದ್ರೂ ತುಳು ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಸಿನಿಮಾ ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತ ಆಫರ್ ಮಾಡಿ ಮಾಡೋಣ. ವೈ ನಾಟ್? ನಾನು ಕೊಡವ ಸಿನಿಮಾ ಮಾಡಿದಂಥ ಮೊದಲನೇ ಫಿಲ್ಮ್ ಆ್ಯಕ್ಟ್ರೆಸ್. ಅಂದರೆ ಈ ನಮ್ಮ ಕೊಡಗಿನಿಂದ ಬಂದಿದ್ದ ಆ್ಯಕ್ಟ್ರೆಸಸ್ ವೆರಿ ಲೆಸ್. ಈಗ ಪ್ರೇಮ ಆಗಲಿ, ನಾನು ಮತ್ತು ನಿಧಿ ಸುಬ್ಬಯ್ಯ, ನಾವು ಇಷ್ಟೇ ಜನ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಾಗಿದ್ದು. ಆ ಎಂಟ್ರಾದ್ಮೇಲೆ ನಾವು ಯಾವತ್ತೂ ಕೊಡವ ಸಿನಿಮಾ ಅಂದರೆ ರೀಜನಲ್ ಸಿನಿಮಾ ಯಾರೂ ಮಾಡಿಲ್ಲ. ಐ ವಾಸ್ ದ ಫಸ್ಟ್ ಆ್ಯಕ್ಟ್ರೆಸ್. ನಾನು ಕೊಂಕಣಿ ಸಿನಿಮಾ ಮಾಡಿದೆ, ಕಾಜರ್ ಅಂತ. ಕೊಡವ ಸಿನಿಮಾ ಮಾಡಿದೆ, ಪೊನ್ನಮ್ಮ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಖುಷಿ ಆಗ್ತದೆ. ಸೊ ಇದು ರಾಪಿಡ್ ಫೈರ್. ಓಕೆ, ಡನ್. ಓ ಐ ಆಮ್ ಸ್ಕೇರ್ಡ್. ಈಗ ರ್ಯಾಪಿಡ್ ಫೈರ್ ಕೇಳ್ತೀನಿ. ಮೈ ಬೆಸ್ಟ್ ಫ್ರೆಂಡ್ ಈಸ್ ಫಿಲ್ಮ್ಸ್. ನಂಗೆ ಸಿನಿಮಾ ಮಾಡೋದು ತುಂಬ ಇಷ್ಟ. ಸೊ ಸಿನಿಮಾನೇ ನನ್ನ ಬೆಸ್ಟ್ ಫ್ರೆಂಡ್. ಬಾಯ್ ಫ್ರೆಂಡ್ ಇಲ್ಲ. ಫಸ್ಟ್ ಕ್ರಶ್? ಆ್ಯಕ್ಚುಲಿ ಕಾಲೇಜಲ್ಲಿದ್ದಾಗ ಲೆಕ್ಚರರ್ ಮೇಲೆ ಕ್ರಶ್ ಆಗಿತ್ತು. ಫೇವ್ರೆಟ್ ಮೂವಿ ತುಂಬ ಇಷ್ಟ ಆದ ಮೂವಿ ಅಂತ ಹೇಳಿದ್ರೆ ರೀಸೆಂಟ್ ನನಗೆ ಸುಲ್ತಾನ್ ತುಂಬ ಇಷ್ಟ ಆಯಿತು. ಫೇವ್ರೆಟ್ ಡ್ರೆಸ್? ಶಾರ್ಟ್ ಡ್ರೆಸ್ಸಸ್ ಇಷ್ಟ. ನಾನು ಇವಾಗ ಏನು ಹಾಕಿದ್ದೀನಿ ಆ ಥರ ಶಾರ್ಟ್ ಡ್ರೆಸ್ ಇಷ್ಟ. ಕಲರ್ ಐ ಲೈಕ್ ಪಿಂಕ್. ಡಿಶ್ ನನಗೆ ಗೀ ರೋಸ್ಟ್ ತುಂಬ ಇಷ್ಟ. ನಿಮ್ಮ ಮಂಗಳೂರು ಸ್ಟೈಲ್ ಚಿಕನ್ ಗೀ ರೋಸ್ಟ್ ತುಂಬ ಇಷ್ಟ ನನಗೆ. ಓಕೆ, ಸಾಕು ಇಷ್ಟ. ಏನಂತ ಹೇಳಿದ್ರೆ ಇವಾಗ ಮುಖ್ಯವಾಗಿ ನೀವು ಸ್ಲಿಮ್ನೆಸ್, ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ಏನಾದರೂ ಫುಡ್ ಕಂಟ್ರೋಲ್ ಈ ಥರ ಏನಾದರೂ ಮಾಡ್ತಿದ್ದೀರಾ? ಡಯಟ್ ಏನಾದರೂ ಮಾಡ್ತೀರಾ? ಬೇಸಿಕ್ಲಿ ಓಕೆ, ಸೀಕ್ರೆಟ್ ಆಫ್ ಮೈ ಬ್ಯೂಟಿ ಫಸ್ಟ್ ಥಿಂಗ್ ಇಸ್ ನಾನು ಯಾವುದೇ ಟೆನ್ಷನ್ ತಗೊಳ್ಳಲ್ಲ. ಐ ಆಮ್ ವೆರಿ
ಫ್ರೀ ಇನ್ ಮೈ ಮೈಂಡ್. ಸೊ ಯಾವಾಗ ನೀವು ಇಲ್ಲಿ ಫ್ರೀ ಇರ್ತೀರಾ ನಿಮಗೆ ನಿಮ್ಮ ಕೆಲಸಗಳು ತುಂಬ ನೀಟಾಗಿ ಆಗುತ್ತೆ. ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಡಯಟ್ ಆ್ಯಂಡ್ ಇದು ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಗೆ ಗೊತ್ತಿರುತ್ತೆ ಇದರಲ್ಲಿ ತುಂಬ ಕ್ಯಾಲರೀಸ್ ಇದೆ, ಇದು ತುಂಬ ಎಣ್ಣೆಯಲ್ಲಿ ಹುರಿದಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಒಂದು ಆಸೆಗೆ ನೀವು ತಿಂದುಬಿಡೋಣ ಅಂತ ಅನಿಸುತ್ತೆ. ನೆಕ್ಸ್ಟ್ ಡೇ ನಿಮ್ಗೆ ಅದು ರಿಯಾಕ್ಟ್ ಆಗ್ತಾ ಇರುತ್ತೆ, ಮುಖದಲ್ಲಿ ಪಿಂಪಲ್ಸ್ ಬರೋಕ್ಕೆ ಶುರುವಾಗುತ್ತೆ, ನೀವು ದಪ್ಪ ಆಗ್ತಾ ಹೋಗ್ತೀರಾ. ಸೊ ನನ್ನ ಪ್ರಕಾರ ಏನಂದರೆ, ನಿಮಗೆ ಫೀಲ್ ಆದಾಗ, ಅಂದರೆ ನಿಮಗೆ ಇದು ಚೆನ್ನಾಗಿದೆ, ಇದು ತಿನ್ಬೇಡ ಅಂತ ಅನ್ಸಿದ್ರೆ ಖಂಡಿತ ತಿನ್ನಿ. ಬಟ್ ನಿಮಗೆ ತುಂಬ ಎಣ್ಣೆಯಲ್ಲಿ ಹುರಿದಿದ್ದಾರೆ, ನೋಡಿದ್ರೆ ಎಣ್ಣೆ ಆಗಿದೆ, ಕಾಣಿಸ್ತಾ ಇದೆ ಎಣ್ಣೆ, ಆಮೇಲೆ ತುಂಬ ಶುಗರ್ ಇದೆ ಅನಿಸುತ್ತೆ, ತುಂಬ ಹೆವಿ ಕ್ಯಾಲರೀಸ್ ಇದೆ ಅನಿಸುತ್ತೆ ಅಂತ ನಿಮ್ಗೆ ಅನಿಸ್ದಾಗ ತಿನ್ನಬೇಡಿ. ಈಸ್ ಮೈ ಥಿಂಗ್. ಅಂಥ ಟೈಮಲ್ಲಿ ಇನ್ಸ್ಟೆಡ್ ಆಫ್ ಸೇಯಿಂಗ್ ದಿಸ್, ಸೇ ದಿಸ್. ತಲೆನ ಹಿಂಗೆ ಆಡಿಸೋ ಬದಲು ಹಿಂಗೆ ಆಡಿಸಿ ಅಷ್ಟೇ. ವೆನ್ ಯು ಫೀಲ್, ಅಂದರೆ ನಮಗೆ ಅನ್ನಿಸ್ಬೇಕು, ನಾವು ಯಾವಾಗ ನಾವು ಡಯಟ್ ಮಾಡಬೇಕು, ನಾವು ಇದು ಮಾಡಬೇಕು ಅಂತ ಅನ್ಕೊತೀವಿ, ಆವಾಗ ನಾವು ಜಾಸ್ತಿ ತಿಂತೀವಿ. ಅದ್ರ ಬದಲು ನಮ್ಮ ಮೈಂಡಿಗೆ ಹೇಳ್ಬಿಡ್ಬೇಕು, ನನಗದು ಇಷ್ಟ ಆಗ್ತಾ ಇಲ್ಲ ಅಂದರೆ ನಾನು ತಿನ್ನೋದು ಬೇಡ ಅಂತ. ಸೊ ದ್ಯಾಟ್ಸ್ ಒನ್ ಥಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇವಾಗಿನ ಚಿಕ್ಕ ಹುಡುಗಿರಲ್ಲಿ ನೋಡಿದ್ದೀನಿ, ತುಂಬ ರ್ಯಾಷಸ್ ಬರ್ತಾ ಇದೆ ಅವ್ರ ಮುಖದಲ್ಲಿ, ಚಿಕ್ಕ ಪಿಂಪಲ್ಸ್ ಬರುತ್ತೆ, ರ್ಯಾಷಸ್ ಬರುತ್ತೆ. ದ ಮೇನ್ ರೀಸನ್ ಏನಾಗ್ತಿದೆ ಅಂದರೆ, ಇವಾಗಿನ ಪೊಲ್ಯೂಷನ್ಗೆ, ಇವಾಗಿನ ಇದಕ್ಕೆ, ಆಮೇಲೆ ಎಲ್ಲರೂ ಮೇಕಪ್ ಹಚ್ಚೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇವಾಗ ಚಿಕ್ಕ ಒಂದು ಪ್ರೋಗ್ರಾಮಿಗೆ ಹೋದರೂ ಒಂದು ಲಿಪ್ಸ್ಟಿಕ್, ಒಂದು ಲೈನರ್ ಅಟ್ಲೀಸ್ಟ್ ಹಾಕೋಣ ಅಂತ ಇದೆ. ಸೊ ನಂದು ಏನಂದ್ರೆ ಒಂದು ಚಿಕ್ಕ ಟಿಪ್, ನಾನು ಯೂಶ್ವಲಿ ಹೀರೋಯಿನ್ಸ್ ಟಿಪ್ ಕೊಡಲ್ಲ, ನಾನು ಟಿಪ್ ಕೊಡ್ತಾ ಇದ್ದೀನಿ. ಏನಂದರೆ, ನೀವು ಮೇಕಪ್ ಹಾಕಿದಾಗ ಎಷ್ಟು ಪೇಷನ್ಸಿಂದ ಹಾಕ್ತೀರಾ ಅಷ್ಟೇ ಪೇಷನ್ಸಿಂದ ಮೇಕಪ್ ರಿಮೂವ್ ಮಾಡಿ. ಅಂದರೆ ಸುಮ್ಮನೆ ಸೋಪ್ ಹಾಕಿ ತೊಳೆದು ಬಿಡೋದಲ್ಲ, ಒಂದು ವೆಟ್ ಟಿಶ್ಯೂ ತೊಗೊಂಡು ಒಂದು ಮೇಕಪ್ ರಿಮೂವರ್ ಅನ್ನೋದೇ ಬರುತ್ತೆ. ಒಂದು ಐ ಮೇಕಪ್ ರಿಮೂವರ್ ಬೇರೆ ಬರುತ್ತೆ, ಸ್ಕಿನ್ ಮೇಕಪ್ ರಿಮೂವರ್ ಬೇರೆ ಬರುತ್ತೆ. ಐ ಮೇಕಪ್ ರಿಮೂವರ್ ಬೇರೆ ಬರುತ್ತೆ, ಸ್ಕಿನ್ ಮೇಕಪ್ ರಿಮೂವರ್ ಬೇರೆ ಬರುತ್ತೆ. ಸೊ ಒಂದು ವೆಟ್ ಟಿಶ್ಯೂ ತೊಗೊಂಡು ಫಸ್ಟು ನಿಮ್ಮ ಐ ಮೇಕಪ್, ಏನು ಐ ಮೇಕಪ್ ರಿಮೂವರ್ ಇರುತ್ತೆ, ಅದು ಒಂದು ನೇಲ್ ಪಾಲಿಶ್ ರಿಮೂವರ್ ಥರ ಬರುತ್ತೆ, ಲಿಕ್ವಿಡಲ್ಲಿ ಬರುತ್ತೆ. ಸೊ ಅದನ್ನು ಅಲ್ಲಿ ಐ ಮೇಕಪ್ ರಿಮೂವರ್ನ ಒಂದು ಸ್ವಲ್ಪ ತಗೊಂಡು ಫಸ್ಟು ನಿಮ್ಮ ಐಸಲ್ಲಿರೋ ಮೇಕಪ್ನ ತೆಗೀರಿ. ಆಮೇಲೆ ಆ ಟಿಶ್ಯೂನ ಬಿಸಾಕ್ಬಿಟ್ಟು ಇನ್ನೊಂದು ಫ್ರೆಶ್ ಟಿಶ್ಯೂ ಅಲ್ಲಿ ಮೇಕಪ್, ಅಂದರೆ ಫೇಸ್ ಮೇಕಪ್ ರಿಮೂವರ್ ಏನಿದೆ ಅದನ್ನು ಕ್ರೀಮಾಗಿ ತೆಗೆದು ಫುಲ್ ಹಚ್ಚಿ ರಿಮೂವ್ ಇಟ್ ವಿತ್ ದ ವೆಟ್ ಟಿಶ್ಯೂ. ನೀವು ಎಷ್ಟು ಪೇಷನ್ಸಿಂದ ಮೇಕಪ್ ಹಚ್ತೀರಾ ಅಷ್ಟೇ ಪೇಷನ್ಸಿಂದ ಮೇಕಪ್ ತೆಗೆದಾಗ ನಿಮ್ಮ ಫೇಸ್ ಗ್ಲೋ ಆಗುತ್ತೆ. ಪೋರ್ಸ್ ಎಲ್ಲ ಅಂದರೆ ಆ ಪೋರ್ಸಲ್ಲಿರುವಂಥ ಜಿಡ್ಡೆಲ್ಲ ಹೊರಗಡೆ ಬರುತ್ತೆ. ಸೊ ನಿಮ್ಮ ಫೇಸ್ ಕ್ಲಿಯರ್ ಆದಾಗ ಆವಾಗ ನೀವು ಸೋಪಲ್ಲಿ ವಾಶ್ ಮಾಡಿದ್ರೆ ಇಲ್ಲ ಫೇಸ್ ವಾಶಲ್ಲಿ ವಾಶ್ ಮಾಡಿದ್ರೆ ನಿಮ್ಮ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ನನ್ನ ಇದೊಂದು ಟಿಪ್ ಎಲ್ಲ ಹುಡುಗಿರಿಗೆ, ಇವಾಗಿನ ಏಜ್ ಯಂಗ್ಸ್ಟರ್ಸ್, ಟೀನೇಜರ್ಸ್ ಏನು ಮಾಡ್ತಾರೆ, ಮೇಕಪ್ ಹಚ್ಬಿಡ್ತಾರೆ, ಆಮೇಲೆ ಸೋಪ್ ಹಾಕಿ ತೊಳೆದು ಬಿಡ್ತಾರೆ. ಅವಾಗೇನಾಗುತ್ತೆ, ಪೋರ್ಸ್ ಒಳಗಿರುವಂಥ ಜಿಡ್ಡು ಮೇಕಪ್ ಎಲ್ಲ ಹೊರಗಡೆ ಬಂದಿರಲ್ಲ. ಸೊ ಒಳ್ಳೆ ಬ್ಯೂಟಿ ಎಕ್ಸ್ಪರ್ಟ್ ಕೂಡ ಇಲ್ಲ, ನನಗೇನಂದರೆ ಎಲ್ಲ ಹುಡುಗಿರು, ಈಗ ಎಸ್ಪೆಷಲಿ ಮಂಗಳೂರಿನ ಹುಡುಗಿರು ತುಂಬ ಬ್ಯೂಟಿಫುಲ್ ಆಗಿರ್ತಾರೆ ಬೈ ಬರ್ತ್. ಬಟ್ ಈ ಥರ ಒಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ಸಿಂದ ಅವ್ರ ಸ್ಕಿನ್ ಹಾಳಾಗೋದು ಬೇಡ ಅಷ್ಟೇ. ಓಕೆ, ಈಗ ಅದೇ ಫ್ಯೂಚರ್ ಪ್ರಾಜೆಕ್ಟ್ಸ್, ಅದೇ ಈಗ ಉಪ್ಪಿ ಮತ್ತೆ ಹುಟ್ಟಿ ಬಾ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಐ ಹ್ಯಾವ್ 2 more ಅದರ್ ಫಿಲ್ಮ್ಸ್, ಒಂದು ತೆಲುಗು, ಒಂದು ತಮಿಳಲ್ಲಿ ಬರ್ತಾ ಇದೆ. ತಮಿಳ್ ಪ್ರಾಜೆಕ್ಟ್ ಮೇ ಬಿ ಫ್ರಮ್ ಅಕ್ಟೋಬರ್ 15th or 16th ಐ ವಿಲ್ ಬಿ ಸ್ಟಾರ್ಟಿಂಗ್ ದ ಶೋ, ಅದಾಗ್ತಿದೆ. ಆಮೇಲೆ ಸಾಕಷ್ಟು ಆಫರ್ಸ್ ಬರ್ತಿದೆ. ನಾನು ವೆರಿ ಸೂನ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ಪಂದನ ಚಾನಲ್. ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ, ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ, ಮೌನಿ ನಾನಾದೆ ಈ ದಿನ, ಹೇಗೋ ನಾನಿದ್ದೆ ಈಗ ಹೀಗಾದೆ, ಅದಕ್ಕೆ ನೀ ತಾನೇ ಕಾರಣ. ದಿನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ. ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ ಜಾರಿದೆ ಕ್ಷಣ, ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲಿ ತೇಲಿದೆ
ಮನ ನಿನ್ನ ನಗುವಿನ ಆ ತಿಳಿಯಾಗಸದಲ್ಲಿ ಜಾರಿದೆ ಕ್ಷಣ ನಿನ್ನ ಒಲವಿನ ಸಿಹಿಯಾದ ಅಪ್ಪುಗೆಯಲಿ ಸೆಳೆದೆ ಕಣ್ಣಲ್ಲಿ ಬೆರೆತೆ ನನ್ನಲ್ಲಿ ಸೆಳೆದೆ ಕಣ್ಣಲ್ಲಿ ಬೆರೆತೆ ನನ್ನಲ್ಲಿ ಪ್ರೀತಿಯರ ಮನೆ ನನ್ನ ಸೆರೆಮನೆ ನಾ ಬಂಧಿಯಾಗಿರುವೆನೆ ಬಿಡುಗಡೆಯನೆ ಎಂದು ಬಯಸದ ನಾ ಪ್ರೇಮ ಖೈದಿ ಕಣೆ ಪ್ರೀತಿಯರ ಮನೆ ನನ್ನ ಸೆರೆಮನೆ ನಾ ಬಂಧಿಯಾಗಿರುವೆನೆ ಬಿಡುಗಡೆಯನೆ ಎಂದು ಬಯಸದ ನಾ ಪ್ರೇಮ ಖೈದಿ ಕಣೆ ಬರೆದೆ ಉಸಿರಲೆ ನಿನ್ನ ಹೆಸರಲೆ ಬರೆದೆ ಉಸಿರಲೆ ನಿನ್ನ ಹೆಸರಲೆ ನೀನಾದೆನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ ಮಾತೆ ಬರುತ್ತಿಲ್ಲ ಯಾಕೋ ಗೊತ್ತಿಲ್ಲ ಮೌನಿ ನಾನಾದೆ ಈ ದಿನ ಹೇಗೋ ನಾನಿದ್ದೆ ಈಗ ಹೀಗಾದೆ ಅದಕ್ಕೆ ನೀ ತಾನೇ ಕಾರಣ ನೀನಾದಿನ ನೀನೊಲಿದ ಈ ಕ್ಷಣ ನಿನ್ನಿಂದಲೇ ಹೊಸದೇನೋ ತಲ್ಲಣ ಹರ್ಷಿಕಾ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೆ ನಮ್ಮ ಜೊತೆ ಸಾಕಷ್ಟು ನಿಮ್ಮ ಲೈಫ್ ಬಗ್ಗೆ ನೀವು ಶೇರ್ ಮಾಡ್ಕೊಂಡಿದ್ದೀರಿ. ನಿಮ್ಮ ಸಿನಿಮಾದ ನಿಮ್ಮ ಪ್ರಾಜೆಕ್ಟ್ಸ್ ಇರ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಮ್ಮ ಜೊತೆ ಶೇರ್ ಮಾಡಿ ತುಂಬ ಧನ್ಯವಾದ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್, ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸ್ಪಂದನ TV, ತುಂಬ ಖುಷಿ ಆಯಿತು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಿಮ್ಮ ಚಾನಲ್ ಜೊತೆ ಮಾತಾಡಿದ್ದು. ಸೊ ಹೀಗೆ ವಾಚ್ ಮಾಡ್ತಾ ಇರಿ, ಕನ್ನಡ ಸಿನಿಮಾ ನೋಡ್ತಾ ಇರಿ, ಕನ್ನಡ ಆ್ಯಕ್ಟರ್ಸ್ನ ಆ್ಯಕ್ಟ್ರೆಸಸ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಏನು ಹೇಳ್ತೀರಿ ವೀಕ್ಷಕರೇ? ಹರ್ಷಿಕಾ ನಮ್ಮ ದುಡ್ಡು ಕೂಡ ಬರಲಿ, ಪೋಸ್ಟ್ ದುಡ್ಡು ಕೂಡ ಬರಲಿ. ವೀಕ್ಷಕರೇ, ಇದು ವಿಶೇಷ ನಿರಂತರ ಸುದ್ದಿ ಮತ್ತು ಹೀಗಾಗಿ ನೋಡ್ತಾ ಇರಿ ಸ್ಪಂದನ ಜೊತೆ.